ಶ್ರೀ ಅಲೋಷಿಯಸ್ ಡಿಸೋಜರ್ ಅವರು, ಸಂತ ಅರ್ಸುಲ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಲವಿನಾ ಪಿಂಟೋರವರು, ಹಾಗೆ ರೊಸಾರಿಯೋ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಶ್ರೀಮತಿ ಜೆನೆಟ್ ಫೆರ್ನಾಂಡಿಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ರೊಸಾರಿಯೋ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿದ್ದಂಥ ಶ್ರೀಮತಿ ಎಲಿಜಬೆತ್ ರೋಚರವರು, ಕಾರ್ಯದರ್ಶಿಯಾದಂತಹ ಶ್ರೀ ಅಲ್ವಿನ್ ತಾವ್ರವರು, ರೊಸಾರಿಯೋ ಶಿಕ್ಷಣ ಸಂಸ್ಥೆಗಳ ಆಡಳಿತ ಸಂಸ್ಥೆಯ ಸದಸ್ಯರಾದಂತಹ ಪ್ರೊಫೆಸರ್ ಜಾನ್ ಡಿಸಿಲ್ವಾ, ಈ ಎಲ್ಲ ಗಣ್ಯಾತಿ ಗಣ್ಯರನ್ನು ಪೂಜ್ಯರನ್ನು ಸೇರಿಕೊಂಡು ಇದೀಗ 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ತಾ ಇದ್ದೇವೆ. ಗಣ್ಯಾತಿ ಗಣ್ಯರು ಪೂಜ್ಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಸವಿನಯವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪೂಜ್ಯರನ್ನು ದಯವಿಟ್ಟು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದೇಶ ಈ ಭಕ್ತಿಯನ್ನು ಸಾರುವಂತಹ 75ರ ಅಮೃತ ಮಹೋತ್ಸವದ ಈ ಸ್ವಾತಂತ್ರ್ಯ ದಿನಾಚರಣೆಯ ಸುವರ್ಣ ಅಕ್ಷರಗಳನ್ನು ಬರೆದಿಡುವಂತಹ ಒಂದು ಅಮೃತ ಗಳಿಗೆ ಇದು ನಮ್ಮ ಶಾಲೆಗೆ ಒದಗಿ ಬಂದಿದೆ. ಈ ನೆಲದ ಶಕ್ತಿ ರೋಸರಿ ಮಾತೆ ನಮ್ಮೆಲ್ಲ ಕಷ್ಟ ನೋವುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಸದಾ ಕೈ ಹಿಡಿಯುವವಳು ರೋಸರಿ ಮಾತೆ. ಈ ಲೋಕದ ಅಶಾಂತಿ ದೂರವಾಗಲಿ, ಅನಾಚಾರಗಳು ದೂರವಾಗಲಿ, ಹಾಗೂ ದುರ್ಗುಣಗಳು ಎಲ್ಲರಿಗೂ ಕೂಡ ದೂರ ಸಾಗಲಿ, ಉತ್ತಮವಾದಂಥ ಗುಣಗಳು ನಮ್ಮೆಲ್ಲರಿಗೂ ಬರಲಿ, ಅನಾರೋಗ್ಯವಾದಂತಹ ಈ ಸಮಾಜ ಆರೋಗ್ಯದತ್ತ ಮುಂದೆ ಬರಲಿ ಅಂತ ಆಶಿಸುತ್ತಾ ಇದೀಗ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ರೊಸಾರಿಯೋ ಪ್ರೌಢಶಾಲೆಯ ಶಿಕ್ಷಕಿಯರಿಗೆ. ನನ್ನ ಶಾಂತಿಯ ಸಾಧನ ಮಾಡಿಕೋ ಪ್ರಭುವ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ರೊಸಾರಿಯೋ ಪ್ರೌಢಶಾಲೆಯ ಶಿಕ್ಷಕರಿಗೆ ವಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಆಗಮಿಸಿಕೊಂಡಿರುವಂತಹ ಪೂಜ್ಯರನ್ನು, ಅತಿಥಿ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ರೊಸಾರಿಯೋ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಅಲೋಷಿಯಸ್ ಡಿಸೋಜರ್ ಅವರು. ವೇದಿಕೆಯ ಮೇಲಿರುವಂಥ ಸರ್ವರಿಗೂ ನನ್ನ ನಮನಗಳು. ಸರ್ವರಿಗೂ 75ನೆಯ ಸ್ವಾತಂತ್ರ್ಯ ದಿನದ ಹಾಗೂ ನಮ್ಮ ಶಾಲಾ ಪಾಲಕಿ ಕನ್ಯಾ ಮರಿಯಮ್ಮನವರ ಸ್ವರ್ಗಾರೋಹಣ ಹಬ್ಬದ ಶುಭಾಶಯಗಳು. ಶಾಲೆಯಲ್ಲಿ ಮಕ್ಕಳಿಲ್ಲದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವಂಥ ಸ್ಥಿತಿ ನಮಗೆ ಇಂದು ಬಂದಿದೆ.
ಬೇಗನೆ ಮಕ್ಕಳು ಶಾಲೆಗೆ ಬರುವಂತಾಗಲಿ ಎಂಬ ಪ್ರಾರ್ಥನೆ ಕನ್ಯಾ ಮರಿಯಮ್ಮನವರ ಮೂಲಕ ದೇವರಿಗೆ ನಾವು ಅರ್ಪಿಸುತ್ತೇವೆ. ಮಹಾಮಾರಿಯಿಂದ ಲೋಕಕ್ಕೆ ಮುಕ್ತಿ ಸಿಗುವಂತಾಗಲಿ ಎಂಬುದು ಕೂಡ ನಮ್ಮ ಪ್ರಾರ್ಥನೆ ಹಾಗೂ ಆಶಯ. ಇಂತಹ ಪರಿಸ್ಥಿತಿಯಲ್ಲಿ ಬಿಷಪ್ ಸ್ವಾಮಿಗಳು ಇಂದು ನಮ್ಮ ಶಾಲಾ ಧ್ವಜಾರೋಹಣಕ್ಕೆ ನಮಗೆ ಲಭಿಸಿದ್ದು ನಮ್ಮೆಲ್ಲರ ಭಾಗ್ಯ ಎಂಬುದಾಗಿ ಹೇಳಬಹುದು. ನಮ್ಮ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಕಥೋಲಿಕ್ ಶಿಕ್ಷಣ ಮಂಡಳಿಯ ಅಧ್ಯಕ್ಷರು ಆದ ಪರಮಪೂಜ್ಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಢಾನರವರಿಗೆ ಅವರು ಪ್ರಪ್ರಥಮವಾಗಿ ನಮ್ಮ ಶಾಲೆಗೆ ಆಗಮಿಸುವುದು, ಆಡಳಿತ ಮಂಡಳಿಯ ಸಭೆಗೆ ಕಾಲೇಜಿನವರು ಆಗಮಿಸಿದ್ದರು, ಆದರೆ ಪ್ರಾಥಮಿಕ ಶಾಲೆಗೆ ಹಾಗೂ ಹೈಸ್ಕೂಲಿಗೆ ಅವರು ಪ್ರಪ್ರಥಮವಾಗಿ ಆಗಮಿಸುವ ಅವರಿಗೆ ನಮ್ಮ ಪೂಜ್ಯ ಸಂಚಾಲಕರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯ ಸಂಚಾಲಕರು ಹೂಗಿಡದ ಕುಂಡವನ್ನು ಅವರಿಗೆ ಅರ್ಪಿಸಿ ಲೌದಾತೋ ಸಿ ಇದರ ಸಾಂಕೇತಿಕವಾಗಿ ಅವರನ್ನು ಗೌರವಿಸಬೇಕು, ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂಜ್ಯ ಸ್ವಾಮಿಗಳೇ, ತಮ್ಮ ಆಶಯದಂತೆ ನಮ್ಮ ಚರ್ಚಿನ ಪರಿಸರದಲ್ಲಿ ಹಾಗೂ ಶಾಲೆಯ ಪರಿಸರದಲ್ಲಿ ನಾವು ಹಸಿರನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ, ಇನ್ನು ಮುಂದೆಯೂ ಕೂಡ ಮಾಡುತ್ತೇವೆ ಎಂಬಂಥ ಭರವಸೆಯನ್ನು ತಮಗೆ ನೀಡ್ತಾ ಇದ್ದೇವೆ. ಧರ್ಮಾಧ್ಯಕ್ಷರಾಗಿ ದೊಡ್ಡ ಜವಾಬ್ದಾರಿ ಅವರಿಗೆ ಇದೆ. ದೇವರವರಿಗೆ ಆಯುರಾರೋಗ್ಯವನ್ನು ನೀಡಿ ಧರ್ಮ ಪ್ರಾಂತ್ಯವನ್ನು ಮುನ್ನಡೆಸಲು ಶಕ್ತಿ ನೀಡಲಿ ಎಂಬುದು ನಮ್ಮ ಪ್ರಾರ್ಥನೆ. ರೊಸಾರಿಯೋ ಕಥೆಡ್ರಾಲಿನ ರೆಕ್ಟರ್ ಹಾಗೂ ರೊಸಾರಿಯೋ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ಪೂಜ್ಯ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸಹಾಯಕ ಧರ್ಮಗುರುಗಳಾದಂಥ ಫಾದರ್ ವಿನೋದ್ ಲೋಬೋ, ಪ್ರಾಂಶುಪಾಲರಾದ ಫಾದರ್ ವಿಕ್ಟರ್ ಡಿಸೋಜಾ, ಪಾಲನಾ ಮಂಡಳಿಯ ಉಪಾಧ್ಯಕ್ಷೆಯಾದ ನಮ್ಮವರೇ ಆದಂತಹ ನಮ್ಮ ಶಿಕ್ಷಕಿ ಆಗಿದ್ದರು ಅವರು ಇಲ್ಲಿ, ಶ್ರೀಮತಿ ಎಲಿಜಬೆತ್ ರಾಚ್, ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂಥ ಪ್ರೊಫೆಸರ್ ಜಾನ್ ಡಿಸಿಲ್ವಾ ಹಾಗೂ ನೆರೆದಂಥ ಸರ್ವರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ, ಸುಸ್ವಾಗತ. ಪ್ರಿಯರೇ, ನಮ್ಮ ಶಾಲಾ ಅಭಿವೃದ್ಧಿ ಮಂಡಳಿಯ ಸದಸ್ಯರು, ಈ ಚರ್ಚಿನ ಹಿಂದಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಕೊಡುಗೆ ದಾನಿಯಾದಂತಹ ಫೆಲಿಕ್ಸ್ ಅಲ್ಬುಕರ್ಕಿ ಇವರು ನಿನ್ನೆಯ ದಿನ ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಒಂದು ಗಳಿಗೆ ಮೌನತೆಯಿಂದ ನಾವು ಶಾಂತಿಯನ್ನು ಕೋರೋಣ. ಸ್ವಾತಂತ್ರ್ಯ ದೊರೆತು 74 ವರ್ಷಗಳು ಕಳೆದವು. ಆದರೂ ಭಾರತೀಯ ಕಟ್ಟಕಡೆಯ ನಾಗರಿಕನಿಗೆ ನಿಜವಾದ ಸ್ವಾತಂತ್ರ್ಯ ಲಭಿಸಲಿಲ್ಲ. ಅದು ಲಭಿಸುವಂತಾಗಲಿ ಎಂಬ ಆಶಯ ನಮ್ಮದು. ವಂದನೆಗಳು, ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ರೊಸಾರಿಯೋ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಅಲೋಷಿಯಸ್ ಡಿಸೋಜಾ ಸರ್, ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಅಮೃತ ಗಳಿಗೆಯ ಈ ಶುಭ ಸಮಯದಲ್ಲಿ ಭಾರತ ಮಾತೆಯ ಮುಕುಟದ ಮೇಲೊಂದು ತ್ರಿವರ್ಣ ಧ್ವಜವನ್ನು ಅರಳಿಸುವ ಧ್ವಜಾರೋಹಣ ಕಾರ್ಯಕ್ರಮ, ಈ ಪವಿತ್ರ ಪುಣ್ಯದ ಕಾರ್ಯವನ್ನು ನೆರವೇರಿಸಿಕೊಡಬೇಕೆಂದು ಸವಿನಯದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಕಥೋಲಿಕ ಶಿಕ್ಷಣ ಮಂಡಳಿಯ ಅಧ್ಯಕ್ಷರು, ಪರಮ ಪೂಜ್ಯ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲು ಸಲ್ದಾನ ಇವರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಇವರ ಜೊತೆಗೆ ಎಲ್ಲ ಪೂಜ್ಯನೀಯರು ಮತ್ತು ಉಳಿದೆಲ್ಲ ಅತಿಥಿ ಗಣ್ಯರು ಕೂಡ ಜೊತೆಯಾಗಬೇಕು. ಇವರನ್ನು ವೇದಿಕೆ ಸ್ತಂಭದತ್ತ ದೈಹಿಕ ಶಿಕ್ಷಕರಾದ ಶ್ರೀ ಕರೆಪರೆಯವರು ಕರ್ಕೊಂಡು ಹೋಗಬೇಕಾಗಿ ತಲೆ ವಿನಿಸ್ಕೊಳ್ತಾ ಇದ್ದೇವೆ. ಅಟೆನ್ಷನ್.
Score. Flag salute. ಸ್ಟ್ಯಾಂಡರ್ಡೀಸ್. ಇದೀಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಲಿದ್ದಾರೆ ಪರಮ ಪೂಜ್ಯ ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಇವರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುವುದರ ಮೂಲಕ ಗೌರವ ಸಲ್ಲಿಸಿದ್ದಾರೆ. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಹಾಗೂ ಪೂಜನೀಯ ಸಂಚಾಲಕರು ಇದೀಗ ಧ್ವಜಾರೋಹಣ ಮೂಲಕ ಅಮೃತ ಮಹೋತ್ಸವದ ಅಮೃತ ಗಳಿಗೆಗೆ ಸಾಕ್ಷಿಯಾದಂತಹ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಇವರಿಂದ ಶುಭ ಸಂದೇಶ. ವಂದನೀಯ ಸಂಚಾಲಕರೇ, ಸಹಾಯಕ ಗುರುಗಳೇ, ಪ್ರಾಂಶುಪಾಲರೇ, ಮುಖ್ಯೋಪಾಧ್ಯಾಯಿನಿಯರೇ, ಅಭಿವೃದ್ಧಿ ಮಂಡಳಿಯ ಸದಸ್ಯರೇ, ಇಲ್ಲಿ ನೆರೆದಿರುವ ಅಧ್ಯಾಪಕ ವೃಂದದವರೇ, ಮಹನೀಯರೇ, ಮಹಿಳೆಯರೇ, ಪ್ರತ್ಯೇಕವಾಗಿ ಈ ಪಾಲನಾ ಮಂಡಳಿಯ ಉಪಾಧ್ಯಕ್ಷರೇ, ನಿಮಗೆಲ್ಲರಿಗೂ 75ನೇ ಸ್ವಾತಂತ್ರ್ಯ ಸಂಭ್ರಮದ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ಅಮೃತ ಮಹೋತ್ಸವ ಹಾಗೂ ಈ ಅಮೃತ ವರ್ಷದಲ್ಲಿ ನಾವು ಇದ್ದೇವೆ. 75ನೇ ವರ್ಷಕ್ಕೆ ಕಾಲಿಡುವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಅದನ್ನು ಸಂಭ್ರಮಿಸುತ್ತಿರುವಾಗ ಈ ಮೈದಾನವು ಮಕ್ಕಳಿಂದ, ವಿದ್ಯಾರ್ಥಿಗಳಿಂದ ಜಳಜಳಿಸಬೇಕಿತ್ತು. ಬಾವುಟಗಳು, ಇತರ ತಳಿರು ತೋರಣಗಳು ಇತ್ತು. ಇಲ್ಲಿ ಏನೋ ಅಲಂಕಾರಿಕ ಸಂಭ್ರಮ ನಡೆಯಬೇಕಿತ್ತು. ಆದರೆ ಇವತ್ತು ಮಕ್ಕಳಿಲ್ಲದ, ವಿದ್ಯಾರ್ಥಿಗಳಿಲ್ಲದ ಈ ಪರಿಸ್ಥಿತಿಯಲ್ಲಿ ಏನೋ ಜೀವನ ಬರಿದಾದಂತೆ ನಮಗೆ ಕಾಣ್ತಾ ಇದೆ, ಅನುಭವ ಆಗ್ತಾ ಇದೆ. ಅಂತೂ ಬೇಗನೆ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದ ಹಾಗೆ ಮಕ್ಕಳು ಪುನಃ ನಮ್ಮ ಶಾಲೆಗೆ ಬೇಗನೆ ಬಂದು ನಮ್ಮ ಅನುದಿನದ ಕೆಲಸಗಳನ್ನು, ಪಾಠಗಳನ್ನು, ಪಾಠೇತರ ಚಟುವಟಿಕೆಗಳನ್ನು ಮಾಡಲು ದೇವರು ಮಾತೆ ಮರಿಯಮ್ಮನವರ ಪ್ರಾರ್ಥನೆಯಿಂದ ಅನುಗ್ರಹವನ್ನು ಕೊಡಲಿ ಅಂತ ನಮ್ಮದು ಆಶೆ. ದೇಶಕ್ಕಾಗಿ ಹೋರಾಡಿದವರು ಹಲವಾರು, ಸಂವಿಧಾನವನ್ನು ರಚಿಸಿದವರು, ಅವರ ಶಿಲ್ಪಿ, ಡ್ರಾಫ್ಟಿಂಗ್ ಕಮಿಟಿ ಇದರ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿದ ಅಂಬೇಡ್ಕರ್ ಅವರ ಪ್ರತಿಮೆಗೆ ನಾವು ಹೂಗಳನ್ನು ಅರ್ಪಿಸಿದ್ದೇವೆ. ಗಾಂಧೀಜಿ, ನೆಹರು, ವಲ್ಲಭಭಾಯಿ ಹೀಗೆ ಹಲವಾರು ಧುರೀಣರ ಹೆಸರನ್ನು ಇಂದು ಖಂಡಿತವಾಗಿ ಹಲವು ಬಾರಿ ನಾವು ಕೇಳುತ್ತೇವೆ. ತಮ್ಮ ಜೀವನವನ್ನು ಮುಡಿಪಾಗಿಟ್ಟು, ಪ್ರಾಣವನ್ನೂ ಕೊಟ್ಟು, ರಕ್ತವನ್ನು ಚೆಲ್ಲಿ ಈ ಭೂಮಿಯನ್ನು ಪವಿತ್ರಗೊಳಿಸಿದ ಈ ಮಹನೀಯರ
ನೆನಪನ್ನು ಮಾಡಿ ದೇವರು ಅವರಿಂದ ನಮಗೆ ಕೊಟ್ಟ ಈ ಸ್ವಾತಂತ್ರ್ಯದ ಬಗ್ಗೆ ಹೆಮ್ಮೆ ಪಡುವುದು ಖಂಡಿತವಾಗಿ ಇಂದು ನಮಗೆ ಸಾಧ್ಯವಾಗಿದೆ. ಅದನಂತರ ಅನೇಕರು ದುಡಿದು ಈ ದೇಶವನ್ನು ಅಭಿವೃದ್ಧಿ ಪಡಿಸಿದ್ದಾರೆ. 47ರಲ್ಲಿ ಈ ದೇಶ ಹೇಗಿತ್ತು, 2021ರಲ್ಲಿ ನಾವು ಹೇಗಿದ್ದೇವೆ ಎಂಬುದನ್ನು ನಮಗೆ ಚರಿತ್ರೆಯೇ ತೋರಿಸಿಕೊಡುತ್ತದೆ. ಆದ ಕಾರಣ ದೇಶ ಉದ್ಧಾರ ಆಗಬೇಕಾದರೆ ಪ್ರತಿಯೊಬ್ಬರ ಕೈಲಾದ ಸಹಾಯ ಬೇಕೇ ಬೇಕು. ನಾವು ದುಡಿಬೇಕು ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯವನ್ನು ಉಳಿಸುವುದಕ್ಕಾಗಿ ಮತ್ತು ಸ್ವಾತಂತ್ರ್ಯವನ್ನು ಬೆಳೆಸುವುದಕ್ಕಾಗಿ ಎಂಬುದು ನಮಗೇನು ಬುದ್ಧಿವಾದ ಹೇಳಬೇಕಂತಿಲ್ಲ, ನಮಗೆ ಅದು ಗೊತ್ತಿದ್ದ ವಿಷಯ. ನನ್ನ ಮನಸ್ಸಿಗೆ ಒಂದು ಪ್ರಶ್ನೆ ಬಂತು. ಈ 75ರ ಸ್ವಾತಂತ್ರ್ಯದ ಸಮಾರಂಭದ ವೇಳೆ ಈ ದೇಶದಲ್ಲಿ ಅತಿಯಾದ ಸ್ವಾತಂತ್ರ್ಯವನ್ನು ಅನುಭವಿಸುವವರು ಯಾರು? ನಮ್ಮ ರಾಷ್ಟ್ರಪತಿಯೋ, ಪ್ರಧಾನಮಂತ್ರಿ, ಗೃಹ ಮಂತ್ರಿ, ರಾಜಕೀಯ ಮುಖಂಡರು, ನಮ್ಮ ಭೂದಳ, ಜಲದಳ, ವಾಯುದಳ ಇದರ ಮುಖ್ಯಸ್ಥರು, ಪೊಲೀಸ್ ಸಿಬ್ಬಂದಿ ಯಾರು ಇರಬಹುದು? ಅಥವಾ ಧಾರ್ಮಿಕ ಮುಖಂಡರು? ನನ್ನಿಂದ ಮಾತ್ರ ಹೇಳಲು ಸಾಧ್ಯವಿಲ್ಲ ಯಾರು ಅತಿಯಾದ ಸ್ವಾತಂತ್ರ್ಯವನ್ನು ಅನುಭವಿಸ್ತಾರೆ ಅಂತ. ಗಾಂಧೀಜಿಯವರೊಂದು ಮಾತನ್ನು ಹೇಳಿದರು, ಇಂಡಿಯಾ ವಿಲ್ ಬಿ ಫ್ರೀ ವೆನ್ ದ ವಿಮೆನ್ ಫೀಲ್ ಸೇಫ್ ಟು ವಾಕ್ ದ ಸ್ಟ್ರೀಟ್ಸ್ ಆಫ್ ಇಂಡಿಯಾ ಇನ್ ದ ಮಿಡ್ ನೈಟ್. ಭಾರತವು ನಿಜವಾಗಲಿ ಅಂದು ಸ್ವಾತಂತ್ರ್ಯವನ್ನು ಪಡೆಯುವುದು ಯಾವಾಗ ನಮ್ಮ ಹೆಣ್ಮಕ್ಕಳು ಸುರಕ್ಷತೆಯನ್ನು ಅನುಭವಿಸಿ ಮಧ್ಯರಾತ್ರಿಯಲ್ಲಿ ಒಬ್ಬೊಬ್ಬರಾಗಿ ನಡೆಯುವ ಅವಕಾಶ ಯಾವಾಗ ಬರ್ತದೋ ಆ ದಿವಸ ಅಂತ. ಅಂದರೆ ನಾವು ಇನ್ನೂ ಕೂಡ ಆ ಆಶೆಯಲ್ಲೇ ಇದ್ದೇವೆ, ನಡೆಯುತ್ತಾ ಇದ್ದೇವೆ, ಮುಂದೆ ಸಾಗಲಿಕ್ಕಿದೆ. ನಡುರಾತ್ರಿ ಯಾಕೆ? ಹಗಲಲ್ಲೇ ನಮಗೆ ಒಬ್ಬೊಬ್ಬರಾಗಿ ಕೆಲವು ಬಾರಿ ನಡೆಯಲಿಕ್ಕೆ ಅಸಾಧ್ಯವಾಗಿದೆ. ನಮ್ಮ ರಾಜ್ಯಕ್ಕೆ ಮುಖಂಡರೇ, ಆಡಳಿತ ನಡೆಸುವವರೇ ಒಬ್ಬೊಬ್ಬರಾಗಿ ನಡೆಯಲು ಭಯಪಡ್ತಾ ಇದ್ದಾರೆ. ಅವರಿಗೆ Z+ ಸೆಕ್ಯೂರಿಟಿ ಬೇಕು, ಅವರ ಮುಂದುಗಡೆ ಹಿಂದುಗಡೆ ಸುತ್ತಮುತ್ತ ಕಮಾಂಡೋಗಳು ಬೇಕು. ಅವರೆಲ್ಲಿ ಸ್ವತಂತ್ರರು? ಅವರಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಬೇಕು. ಹಾಗಾದರೆ ಅವರೆಲ್ಲಿ ಸ್ವತಂತ್ರರು? ಭಯಪಡುವ ವ್ಯಕ್ತಿ ಸ್ವತಂತ್ರರಲ್ಲ. ತಮ್ಮ ಜೀವದ ಹೆದರಿಕೆ ಇರುವ, ಸಾವಿನ ಹೆದರಿಕೆ ಇರುವ ಯಾವ ಜನರು ಕೂಡ ಸ್ವತಂತ್ರರಲ್ಲ. ವೇರ್ ದೆರ್ ಇಸ್ ಫಿಯರ್ ದೆರ್ ಇಸ್ ನೋ ಲವ್, ಆ್ಯಂಡ್ ವೇರ್ ದೆರ್ ಇಸ್ ನೋ ಲವ್ ದೆರ್ ಇಸ್ ನೋ ಫ್ರೀಡಮ್. ಆದ ಕಾರಣ ಭಯ ಇರುವ ವಾತಾವರಣದಲ್ಲಿ ನಾವು ಎಷ್ಟು ಸಂಭ್ರಮ ಮಾಡಿದರೂ ಅದು ಕೇವಲ ತೇಪೆ ಹಾಕಿದ ಹಾಗೆ ಅಂಥ ಒಂದು ಸ್ವಾತಂತ್ರ್ಯ ಇದ್ದ ಪರಿಸ್ಥಿತಿ ಕೆಲವು ಬಾರಿ ನಮಗೆ ಕಾಣ್ತದೆ. ಟಾಗೋರರು, ಗುರುದೇವ್ ಹೇಳಿದ್ದು ನಮಗೆ ಖಂಡಿತವಾಗಿ ನೆನಪಿಗೆ ಬರ್ತದೆ. ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, ವೇರ್ ನಾಲೆಜ್ ಈಸ್ ಫ್ರೀ, ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ and the head is held high. Into that heaven of freedom, my Father, let my country awake. ನಮ್ಮ ಮನಸ್ಸು ಭಯಗ್ರಸ್ತವಾದರೆ, ನಮ್ಮ ತಲೆಯನ್ನು ಎತ್ತಿಡಲು ನಮಗೆ ಕಷ್ಟವಾದರೆ, ಆ ಸ್ವರ್ಗದಂತಿರುವ ಸ್ವಾತಂತ್ರ್ಯ ಎಂದು ನಮಗೆ ದೊರಕಬಹುದು ಎಂಬ ಒಂದು ಆಶೆ ನಮ್ಮ ಹೃದಯದಲ್ಲಿ ಕೂಡ ಮೊಳಕೆ ಹೊಡೆದು ಬರ್ತಾ ಇದೆ. ಯಾಕೆಂದರೆ ಭಯದಿಂದ ಜೀವಿಸುವವರು ಗುಲಾಮರು. ಅವರು ಮಂತ್ರಿ ಆಗಲಿ, ಎಷ್ಟೇ ದೊಡ್ಡವರಾಗಲಿ, ಅಧಿಕಾರದಲ್ಲಿರುವವರಾಗಲಿ, ಯಾರು ಸಾವಿನ ಭಯದಿಂದ ನಡೆಯುತ್ತಾರೋ ಅವರು ಗುಲಾಮರು. ಆದ ಕಾರಣ ನಿಜವಾದ ಸ್ವಾತಂತ್ರ್ಯ
ನಮಗೆ ದೊರಕಬೇಕಾದರೆ ನಮ್ಮ ಒಳಗಿನಿಂದ ಅಂಥ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಬೇಕು. ಹೊರಗಿನವರು ನಮ್ಮ ಬಾಡಿಗಾರ್ಡ್ಸ್ ಅಥವಾ ಯಾರೂ ಇದ್ದರೂ ಅವರು ನಮಗೆ ನಿಜವಾದ ಸ್ವಾತಂತ್ರ್ಯವನ್ನು ಕೊಡಲು ಸಾಧ್ಯವೇ ಇಲ್ಲ. ಅಂಥ ಆಂತರಿಕ ಸ್ವಾತಂತ್ರ್ಯ, ನಮ್ಮ ಯೋಚನೆಗಳ ಸ್ವಾತಂತ್ರ್ಯ, ಸಂಕಲ್ಪದ ಸ್ವಾತಂತ್ರ್ಯ, ಆಲೋಚನೆಗಳನ್ನು ಅಥವಾ ನಮ್ಮ ಅಭಿಪ್ರಾಯಗಳನ್ನು ಹೇಳುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಸ್ವಂತವಾಗಿ ಧೈರ್ಯದಿಂದ ನಡೆದಾಡುವ ಸ್ವಾತಂತ್ರ್ಯ ನಮಗೆ ದೊರಕಬೇಕಾದರೆ ಪ್ರಪ್ರಥಮವಾಗಿ ನಮ್ಮೊಳಗೆ ಕೆಲವು ಪಾಪದ ಕುರುಹುಗಳಿವೆ, ಅವುಗಳನ್ನು ಹೋಗಲಾಡಿಸಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಎಲ್ಲ ಕೆಲವು ಬೇರುಗಳಿವೆ ನಮ್ಮಲ್ಲಿ. ಆದ ಕಾರಣ ಜನರನ್ನು ನಾವು ಒಡೆದು ಅವರು ಮತ್ತು ನಾವು ಎಂಬ ವಿಭಜನೆ ಮಾಡುತ್ತಾ ಹೋದಲ್ಲಿ ಖಂಡಿತವಾಗಿ ನಮ್ಮ ದೇಶ ಸ್ವಾತಂತ್ರ್ಯವಾಗದು. ಅವರು ಎಂಬ ಪದ ನಮ್ಮ ಭಾರತದಲ್ಲಿ ಕೇಳಿ ಬಂದರೆ, ನಮ್ಮನ್ನು ಅವರಿಂದ ಬೇರ್ಪಡಿಸಿದರೆ ಅಂಥ ದೇಶ ದ್ವೇಷದ ದೇಶವಾಗಿ ಬಿಡುತ್ತದೆ, ಸ್ವಾತಂತ್ರ್ಯದ ದೇಶವಾಗುವುದಿಲ್ಲ. ಆದ ಕಾರಣ ನಿಜವಾಗಿ ದೇವರಿಚ್ಛೆ ಏನು, ನಿಜವಾದ ಸ್ವಾತಂತ್ರ್ಯ ಏನು, ಅದು ಖಂಡಿತವಾಗಿ ಜನರನ್ನು ವಿಭಜಿಸುವುದಲ್ಲ. ನಾವು ಎಂಬ ಪದ ಮಾತ್ರ ನಮ್ಮನ್ನು ಒಂದುಗೂಡಿಸುವಂತಾಗಬೇಕು. ಅದಕ್ಕೆ ದ್ವೇಷಿಸುವವರು, ದ್ವೇಷ ಮಾಡಲು ಕಲಿಸುವವರು ಖಂಡಿತವಾಗಿ ಸ್ವತಂತ್ರಿಗಳಲ್ಲ, ಗುಲಾಮರು. ನಿಜವಾದ ಸ್ವಾತಂತ್ರ್ಯವು ಪ್ರೀತಿಸುವವರಿಗೆ ಮಾತ್ರ ಲಭಿಸುತ್ತದೆ. ವೇರ್ ದೆರ್ ಇಸ್ ಲವ್, ದೆರ್ ಇಸ್ ನೋ ಫಿಯರ್. ಲವ್ ಚೇಸಸ್ ಔಟ್ ಆಲ್ ಫಿಯರ್. ಆದ ಕಾರಣ ನಮ್ಮ ದೇಶದಲ್ಲಿ ಪ್ರೀತಿಯಿಂದ ಸಹಬಾಳ್ವೆ ನಡೆಸುವಂಥ ವಾತಾವರಣ ನಡೆಸಲು, ಬೆಳಗಿಸಲು ಈ ಧ್ವಜದ ಕೆಳಗೆ ನಮ್ಮ ದೇಶದ ಧುರೀಣರ ಮುಖಂಡತೆಯಲ್ಲಿ ಅವರು ನಮ್ಮ ದೇಶವನ್ನು ಕಟ್ಟಿದ ಶಿಲ್ಪಿಗಳ ಆದರ್ಶಗಳನ್ನು ಪ್ರಾಯೋಗಿಕವಾಗಿ ನಾವು ಕಾರ್ಯದಲ್ಲಿ ಬೆಳೆಸಿ ನಮ್ಮ ದೇಶವನ್ನು ಇನ್ನೂ ಸ್ವತಂತ್ರ ದೇಶವನ್ನಾಗಿ ಮಾಡಲು ನಾವೆಲ್ಲರೂ ದುಡಿಯೋಣ. ನಮ್ಮ ಮಕ್ಕಳು ಚಿಕ್ಕವರು, ಮುಂದಿನ ಜನಾಂಗ, ಯುವ ಪೀಳಿಗೆ ಅಂಥ ಸ್ವಾತಂತ್ರ್ಯ ಅನುಭವಿಸಲು ನಾವು ದುಡಿಯೋಣ ಅಂತ ಹೇಳಿ ಭಾರತ ಮಾತೆಗೆ ವಂದಿಸಿ, ಸ್ವಾತಂತ್ರ್ಯ ಕೊಟ್ಟವರಿಗೆ ನಮಿಸಿ, ಸ್ವಾತಂತ್ರ್ಯವನ್ನು ಉಳಿಸಿದವರಿಗೆ ತಲೆಬಾಗಿ ನಿಮಗೆಲ್ಲರಿಗೂ ಒಳಿತನ್ನೇ ಬಯಸಿ, ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಮೌನ ಮೊಗ್ಗೆ ನುಡಿದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಮಗಮಗಿಸುತ್ತಿರಲಿ. ಅಂತರಾತ್ಮದ ಸ್ವಾತಂತ್ರ್ಯ, ದ್ವೇಷದಿಂದ ದ್ವೇಷವನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯಿಂದ ಪ್ರೀತಿ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ. ಜೊತೆಗೆ ನಿರ್ಭಯವಾದಂತಹ ಭಾರತ, ನಿರ್ಭಯ ಭಾರತ, ಜೊತೆಗೆ ಸ್ವಾತಂತ್ರ್ಯ ವೀರರನ್ನು ಮನಸಾರೆ ಸ್ಮರಿಸಿ ನಮಗೆಲ್ಲರಿಗೂ ಕೂಡ ಅಮೃತ ಮಹೋತ್ಸವದ ಈ ಶುಭ ಗಳಿಗೆಯಲ್ಲಿ ಸಂದೇಶವನ್ನು ನೀಡಿದಂತಹ ಪರಮ ಪೂಜ್ಯ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ ಸಲ್ದಾನ ಇವರಿಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಚಿಕ್ಕದಾದಂತಹ ಅನಿಸಿಕೆಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಪೂಜ್ಯನೀಯ ಸಂಚಾಲಕರು, ನಮ್ಮೆಲ್ಲರ ರೊಸಾರಿಯೋ ಕಥೆಡ್ರಲ್ ಚರ್ಚಿನ ಪ್ರಧಾನ ಧರ್ಮಗುರುಗಳಾಗಿರುವಂತಹ ಆಲ್ಫ್ರೆಡ್ ಜಾನ್ ಪಿಂಟೋ ಇವರು. ಇಂದಿನ ಧ್ವಜಾರೋಹಣವನ್ನು ಗೈದ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ್ ಅವರೇ, ನಮ್ಮ ಬಿಷಪ್ ಆಫ್ ಮ್ಯಾಂಗ್ಳೂರ್, ಹಾಗೂ ವೈಸ್ ಪ್ರೆಸಿಡೆಂಟ್ ಆಗಿರುವ ಎಲಿಜಬೆತ್, ನಮ್ಮ ಪಾಲನಾ ಸಮಿತಿಯ ವೈಸ್ ಪ್ರೆಸಿಡೆಂಟ್ ಆಗಿರುವ ಎಲಿಜಬೆತ್ ರವರೇ, Father Victor, Principal of Rosario PU College, Father Vinod Lobo, Assistant Parish Priest, Managing Committee Member John D. Silver ಅವರೇ, ಹಾಗೂ ಆತ್ಮೀಯ ಶಾಲಾ ಎಲ್ಲ ಮುಖ್ಯೋಪಾಧ್ಯಾಯರುಗಳೇ ಹಾಗೂ ಶಿಕ್ಷಕ ವೃಂದದವರೇ, ಭಾರತೀಯ ಬಂಧುಗಳೇ, ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈಗ ಪರದೇಶದಲ್ಲಿ ವಾಸಿಸುವ ಸಮಸ್ತ ಬಂಧುಗಳೇ, ಭಾರತೀಯ ಅಭಿಮಾನಿಗಳೇ,
ನಿಮಗಿದು 75ನೇ ಬಾರಿ ರಾಷ್ಟ್ರ ಧ್ವಜವನ್ನು ಅರಳಿಸುವ ಸುಸಂದರ್ಭದಲ್ಲಿ ಸ್ವತಂತ್ರ ದಿನಾಚರಣೆಯ ಶುಭಕಾಮನೆಗಳು. ಭಾರತ ದೇಶದಲ್ಲಿ ಪ್ರಜೆಗಳಿಗಾಗಿ ಪ್ರಜೆಗಳಿಂದ ನಡೆಸುವಂತಹ ಸರ್ಕಾರ. ಆದ್ದರಿಂದ ಯಾವ ಪ್ರಜೆಗೂ ಭಯವಿರಬಾರದು. ನಮ್ಮ ಪ್ರತಿನಿಧಿಗಳನ್ನು ನಮಗಾಗಿ ಆರಿಸಿ ಸರ್ಕಾರವನ್ನು ರಚಿಸಲು ಕಳಿಸಿದ್ದೇವೆ. ಈ ಸಂದೇಶವನ್ನು ಈಗ ನಾವು ಕೇಳಿದೆವು ನಮ್ಮ ಬಿಷಪ್ ಸ್ವಾಮಿಯವರಿಂದ. ಯಾವ ಪಾರ್ಟಿಯೇ ಆಗಲಿ ಪ್ರಜೆಗಳು ಏಳಿಗೆಗಾಗಿ, ಮಾನವ ವಿಕಾಸಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ದುಡಿಯುವಂತೆ ಸಮರ್ಪಣಾ ಭಾವನೆ ಆಗಿರಲಿ. ಸ್ವಾರ್ಥ, ಅಸೂಯೆ, ಮದಮತ್ಸರ ಎಂದು ತೊಡಕಾಗಿರಬಾರದು. ವಿನಮ್ರ ಹೃದಯದಿಂದ, ಶ್ವೇತಭಾವದಿ, ಕ್ಷಮಾಭಾವದಿ, ನಿರ್ಮಲ ಹೃದಯದಿ ದೇಶವನ್ನು ನಡೆಸಲು ದೇಶದ ಅಧಿಕಾರಿ ಚುಕ್ಕಾಣಿ ಹಿಡಿದವರಿಗೆ ಅವರ ಮನಪರಿವರ್ತನೆಯಾಗಲಿ ಎಂದು ನಾವು ಪ್ರಾರ್ಥಿಸುವ. ಗಡಿ ಪ್ರದೇಶದಲ್ಲಿ, ಭಾರತದ ಮೂಲೆ ಮೂಲೆಗಳಲ್ಲಿ ನಿತ್ಯ ಶಾಂತಿಯನ್ನು ಕಾಪಾಡುವ ಸೈನಿಕರಿಗೆ, ಶಾಂತಿಯನ್ನು ಕಾಪಾಡುವ ಆರಕ್ಷಕ ಸಿಬ್ಬಂದಿಗಳಿಗೆ ಹಾಗೂ ಸರ್ಕಾರವನ್ನು ಜನಪ್ರತಿನಿಧಿಗಳಿಗೆ ಧೈರ್ಯ, ಸ್ಥೈರ್ಯ ದೇವರು ದಯಪಾಲಿಸಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮ ದೇಶದಲ್ಲಿ ಶಾಂತಿಯನ್ನು ಈ ದೇವ ಎಂದು ನಾವು ಒಂದು ಹಾಡಿನ ಮೂಲಕ ದೇವರಲ್ಲಿ ನಾವು ಪ್ರಾರ್ಥಿಸುವ. ಶಾಂತಿಯನ್ನು ಕರುಣಿಸು. ಹಲವು ಜಾತಿ ಭಾಷೆಗಳ ನಾಡು ನಮ್ಮದು, ಒಂದಾಗಿ ಬಾಳಲೆ ಮಗೆ ವರವನ್ನು ನೀಡು. ಹಲವು ಜಾತಿ ಭಾಷೆಗಳ ನಾಡು ನಮ್ಮದು, ಒಂದಾಗಿ ಬಾಳಲೆ ಮಗೆ ವರವನ್ನು ನೀಡು. ಪ್ರೀತಿಸುವ ಮನವ ನೀಡು, ಐಕ್ಯತೆಯ ವರವ ನೀಡು. ಸರ್ವೇಶ್ವರ ಪ್ರಾರ್ಥಿಸುವೇನ, ನಮ್ಮ ಭಾರತಕ್ಕೆ ಶಾಂತಿಯನ್ನು ಕರುಣಿಸು. ಶತಕೋಟಿ ಮೀರಿದ ಜನಸಂಖ್ಯೆ ನಮ್ಮದು, ಇದ್ದವರು ಕೆಲವರು, ಬಡವರು ಹಲವರು. ಹಸಿದ ಹೊಟ್ಟೆಗಿಲಿ ಕಣ್ಣೀರ ಬಟ್ಟೆಯು, ಹಲವು ಯೋಜನೆಯು ಬಡವರ ತಲುಪದು. ಹಸಿದ ಹೊಟ್ಟೆಗಿಲಿ ಕಣ್ಣೀರ ಬಟ್ಟೆಯು, ಹಲವು ಯೋಜನೆಯು ಬಡವರ ತಲುಪದು. ಬಡವರಿಗೆ ಹಸಿವ ನೀಗಿಸು, ಸ್ವಾರ್ಥಿಗಳ ಅಡಗಿಸು. ಸರ್ವೇಶ್ವರ ಪ್ರಾರ್ಥಿಸುವೇನ, ನಮ್ಮ ಭಾರತಕ್ಕೆ ಶಾಂತಿಯನ್ನು ಕರುಣಿಸು. ನಾನೆಂಬ ಭಾವನೆಯ ಮೂಡಿಸು, ಭಾರತೀಯ ನಾನೆಂಬ ಪ್ರೇರಣೆಯ ಮೂಡಿಸು. ಜಾತಿ ಭಾಷೆಯ ಕಲಹವ ತಪ್ಪಿಸು, ಸರ್ವರ ಹೃದಯದಿ ಪ್ರೇಮವ ತುಂಬಿಸು. ಜಾತಿ ಭಾಷೆಯ ಕಲಹವ ತಪ್ಪಿಸು, ಸರ್ವರ ಹೃದಯದಿ
ಅಶಾಂತಿಯನ್ನು ನೀ ಅಳಿಸು, ಶಾಂತಿಯನ್ನು ಅನುಗ್ರಹಿಸು. ಸರ್ವೇಶ್ವರ ಪ್ರಾರ್ಥಿಸುವೇನ, ನಮ್ಮ ಭಾರತಕ್ಕೆ ಶಾಂತಿಯನ್ನು ಕರುಣಿಸು. ಸರ್ವೇಶ್ವರ ಪ್ರಾರ್ಥಿಸುವೇನ, ನಮ್ಮ ಭಾರತಕ್ಕೆ ಶಾಂತಿಯನ್ನು ಕರುಣಿಸು. ಹಲವು ಜಾತಿ ಭಾಷೆಗಳ ನಾಡು ನಮ್ಮದು, ಒಂದಾಗಿ ಬಾಳಲು ನಮಗೆ ವರವನ್ನು ನೀಡು. ಹಲವು ಜಾತಿ ಭಾಷೆಗಳ ನಾಡು ನಮ್ಮದು, ಒಂದಾಗಿ ಬಾಳಲು ನಮಗೆ ವರವನ್ನು ನೀಡು. ಪ್ರೀತಿಸುವ ಮನವ ನೀಡು, ಐಕ್ಯತೆಯ ವರವ ನೀಡು. ಸರ್ವೇಶ್ವರ ಪ್ರಾರ್ಥಿಸುವೇನ, ನಮ್ಮ ಭಾರತಕ್ಕೆ ಶಾಂತಿಯನ್ನು ಕರುಣಿಸು. ಸರ್ವೇಶ್ವರ ಪ್ರಾರ್ಥಿಸುವೇನ, ನಮ್ಮ ಭಾರತಕ್ಕೆ ಶಾಂತಿಯನ್ನು ಕರುಣಿಸು. ನಮ್ಮ ಭಾರತಕ್ಕೆ ಶಾಂತಿಯನ್ನು ಕರುಣಿಸು. ಸರ್ವೇಶ್ವರ ಪ್ರಾರ್ಥಿಸುವೆನ, ಭಾರತಕ್ಕೆ ಶಾಂತಿಯನ್ನು ಕರುಣಿಸು. ಈ ಐಕ್ಯ ಮಂತ್ರ ಗೀತೆಯನ್ನು ಬಹಳ ಮುತುವರ್ಜಿಯಿಂದ ನಮ್ಮ ಶಿಕ್ಷಕರ ಜೊತೆಗೆ ಧ್ವನಿಗೂಡಿಸಿದಂತಹ ನಮ್ಮ ಪೂಜನೀಯ ಸಂಚಾಲಕರು ವಂದನೀಯ ಫಾದರ್ ಆಲ್ಫ್ರೆಡ್ ಜಾನ್ ಪಿಂಟೋ ಫಾದರ್, ತಮಗೆ ತುಂಬು ಹೃದಯದ ವಂದನೆಗಳು. ಈ ಧ್ವನಿಗೆ ಜೊತೆಯಾದಂತಹ ಎಲ್ಲ ಶಿಕ್ಷಕಿಯರು ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಅಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ಸ್ವಾತಂತ್ರ್ಯ ಹೋರಾಟದ ಯಜ್ಞ ವೇದಿಕೆಯಲ್ಲಿ ಪ್ರಾಣಾರ್ಪಣೆಗೈದ ಎಲ್ಲ ಹುತಾತ್ಮರಿಗೆ ಮತ್ತೊಮ್ಮೆ ಶಿರಬಾಗಿ, ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇಣಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿತು. ಮೇಘ ಮಂಡಲವೇರಿ ವಿಜಯ ತ್ರಿವರ್ಣ ಧ್ವಜವು ಸ್ವಾತಂತ್ರ್ಯ ಸಂಭ್ರಮದಿ ಸಂಚರಿಸಿತು. ಮಗದೊಮ್ಮೆ ನಮ್ಮೆಲ್ಲ ಭಾರತೀಯ ಬಂಧುಗಳಿಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಕ್ಷಣಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಧನ್ಯವಾದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ ಸಂತ ಅರ್ಸುಲ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಲವಿನಾ ಪಿಂಟೋ. ಧನ್ಯತಾ ಭಾವದಿಂದ ಸರ್ವರ ಉಪಕಾರ ಸ್ಮರಣೆ ಮಾಡಲು ನಾನು ಸಂತೋಷ ಪಡುತ್ತೇನೆ. ಆತ್ಮೀಯರೇ, ಪ್ರಪ್ರಥಮವಾಗಿ ಈ ಅಪೂರ್ವವಾದ ಶುಭ ದಿನವನ್ನು ನೋಡಲು ಹಾಗೂ ಈ ಸಮಾರಂಭವನ್ನು ಆಚರಿಸಲು ಅನುವು ಮಾಡಿಕೊಟ್ಟ ದೇವರಿಗೆ ವಂದಿಸುತ್ತಾ, ಇಂದು 75ನೇ ಸ್ವಾತಂತ್ರ್ಯ ಅಮೃತೋತ್ಸವದ ಈ ಸಮಾರಂಭದ ವೇದಿಕೆಯಲ್ಲಿ ಚಿನ್ನದ ಆಭರಣಗಳೊಂದಿಗೆ ವಜ್ರವು ಕಂಗೊಳಿಸುವ ಹಾಗೆ ಈ ಸಮಾರಂಭದ ವೇದಿಕೆಯನ್ನು ವಜ್ರದಂತೆ ಕಂಗೊಳಿಸಿದ ನಮ್ಮ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಕ್ಯಾಥೋಲಿಕ್ ವಿದ್ಯಾಮಂಡಳಿಯ ಅಧ್ಯಕ್ಷರು ಆದ ಪರಮ ಪೂಜ್ಯ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಬಿಷಪ್ ಸ್ವಾಮಿಯವರು ಧರ್ಮ ಪ್ರಸಾರದ ಮೂಲಕ ಲೋಕ ಕಲ್ಯಾಣದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವಚ್ಛ ಬದುಕಿನ ದಾರಿ ತೋರುವ ಇವರು ಇಂದು ಧ್ವಜಾರೋಹಣಗೈದು ಈ ದಿನದ ಉತ್ತಮ ಸಂದೇಶವನ್ನು ನೀಡಿ ತಮ್ಮ ನುಡಿಮುತ್ತುಗಳನ್ನು ಸುರಿಸಿ ನಮ್ಮೆಲ್ಲರನ್ನು ಹರಸಿ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿ ನಮಗೆಲ್ಲರಿಗೂ ಆನಂದವನ್ನು ಉಂಟು ಮಾಡಿದ ಪರಮ ಪೂಜ್ಯ ಬಿಷಪ್ ಸ್ವಾಮಿಯವರಿಗೆ ರೊಸಾರಿಯೋ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಮತ್ತು ಗೌರವದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಮೈ ಲಾರ್ಡ್. ವ್ಯಕ್ತಿತ್ವ ತುಂಬ ಸರಳ, ಮಾತು ಮಧುರ, ಚಿಂತನೆ ಆಳ. ಇಂತಹ ವ್ಯಕ್ತಿತ್ವ ಹೊಂದಿರುವ ನಮ್ಮ ಸಂಚಾಲಕರು ವಂದನೀಯ ಫಾದರ್ ಆಲ್ಫ್ರೆಡ್ ಜಾನ್ ಪಿಂಟೋರವರು. ಇವರು ನಮಗೆ ಪ್ರೇರಣಾ ಶಕ್ತಿಯಾಗಿ ನಮ್ಮ ಶಾಲಾ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆಂಬಲವನ್ನಿತ್ತು ಪ್ರೋತ್ಸಾಹಿಸಿ ಹರಸುತ್ತಾರೆ. ಪೂಜ್ಯ ಸಂಚಾಲಕರ ಉಪಸ್ಥಿತಿಗೆ ಅವರ ಸಂದೇಶ, ಮಾರ್ಗದರ್ಶನ ಹಾಗೂ ಸಹಕಾರಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಇವರೊಂದಿಗೆ ಈ ಸಭೆಯಲ್ಲಿ ಸಹಾಯಕ ಧರ್ಮ ಗುರುಗಳಾದ ವಂದನೀಯ ಫಾದರ್ ವಿನೋದ್ ಲೋಬರ್ ಅವರು ಉಪಸ್ಥಿತರಿದ್ದಾರೆ. ಫಾದರ್, ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಮಯ ನಿಷ್ಠೆ, ಕರ್ತವ್ಯ ಪ್ರಜ್ಞೆ, ಛಲ ಇತ್ಯಾದಿ ಗುಣಗಳನ್ನು ರೂಢಿಸಿಕೊಂಡ ನಮ್ಮ ರೊಸಾರಿಯೋ ಕೆಥೆಡ್ರಲ್ನ ಭದ್ರ ಕಂಬಗಳು ಎಂದರೆ ತಪ್ಪಾಗದು
ಪಾಲನಾ ಮಂಡಳಿಯ ಉಪಾಧ್ಯಕ್ಷೆಯಾದ ಇದೇ ರೊಸಾರಿಯೋ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕಿ ಹಾಗೂ ರೊಸಾರಿಯೋ ಕೆಥೆಡ್ರಲ್ ಚರ್ಚಿನ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಎಲಿಜಬೆತ್ ರಾಚ್ ಹಾಗೂ ನಮ್ಮ ಶಾಲಾ ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ ಪ್ರೊಫೆಸರ್ ಶ್ರೀ ಜಾನ್ ಡಿಸಿಲ್ವಾ ತಾವು ಈ ಸಮಾರಂಭಕ್ಕೆ ಆಗಮಿಸಿದ್ದೀರಿ. ತಮಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ರೊಸಾರಿಯೋ ಶಾಲಾ ಸಂಕೀರ್ಣದ ಚುಕ್ಕಾಣಿ ಹಿಡಿದು ಮುನ್ನಡೆಸುವವರು ಈ 4 ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು. ಸದಾ ಚಿಂತನಶೀಲರಾಗಿ ಸಲಹಾ ಸೂಚನೆಗಳನ್ನಿತ್ತು ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗುವಂತೆ ನೋಡಿಕೊಂಡು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡುವ ರೊಸಾರಿಯೋ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ರಾಕ್ ಫೆರ್ನಾಂಡಿಸ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ವಿಕ್ಟರ್ ಡಿಸೋಜಾ, ರೊಸಾರಿಯೋ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಲೋಷಿಯಸ್ ಡಿಸೋಜಾ, ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಿನೆಟ್ ಫೆರ್ನಾಂಡಿಸ್, ನಿಮಗೆಲ್ಲರಿಗೂ ತುಂಬುವನದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಹಾಗೂ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗುವಂತೆ ನೋಡಿಕೊಂಡ ಪ್ರೌಢಶಾಲೆಯ ಮುಖ್ಯಸ್ಥರಾದ ಶ್ರೀ ಎಲೋಷಿಯಸ್ ಡಿಸೋಜರವರಿಗೆ ಮನಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಅರ್ಥಪೂರ್ಣ ಕಾರ್ಯಕ್ರಮವು ತೇಜೋಮಯಗೊಳಿಸಿ ಹಾಗೂ ಸಕ್ರಿಯವಾಗಿ ಭಾಗವಹಿಸಿದ ರೊಸಾರಿಯೋ ವಿದ್ಯಾಸಂಸ್ಥೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ಬಂಧುಗಳಿಗೂ, ಮಧುರ ಕಂಠದಿಂದ ದೇಶಭಕ್ತಿ ಗೀತೆಯನ್ನು ಹಾಡಿದ ಭಗಿನಿ ಸಿಂಥಿಯಾ ಪಾಯ್ಸ್ UFS ಹಾಗೂ ಆಂಟನಿ ಡಿಸಿಲ್ವಾ ಇವರ ಜೊತೆಗೂಡಿದ ನಮ್ಮ ಸಂಚಾಲಕರಿಗೂ ಎಲ್ಲ ಶಿಕ್ಷಕಿಯರಿಗೂ, ವಾದ್ಯ ನುಡಿಸಲು ಸಹಕಾರವಿತ್ತ ಶ್ರೀ ರೋಲನ್ ರಾಚ್ ಇವರಿಗೂ, ಇಂದಿನ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ ಶ್ರೀ ಪ್ರದೀಪ್ DM ಸರ್ ನಿಮಗೂ, ವೇದಿಕೆಯನ್ನು ಅಲಂಕರಿಸಿ ಧ್ವನಿವರ್ಧಕ ಒದಗಿಸಿದ ಶ್ರೀ ಲ್ಯಾನ್ಸಿ ಕ್ರಾಸ್ತರ್ ಅವರಿಗೂ, ಈ ಸಮಾರಂಭದ ಛಾಯಾಚಿತ್ರಗ್ರಹಣ ಚಿತ್ರೀಕರಿಸಿದ ಡಿವೈನ್ ವರ್ಡ್ ಮಾಧ್ಯಮ ಮಿತ್ರರಿಗೂ ಅಭಿನಂದಿಸುತ್ತಾ, ಎಲ್ಲರಿಗೂ ವಂದಿಸುತ್ತಾ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಹೋದ್ಯೋಗಿ ಸಿಬ್ಬಂದಿಗಳಿಗೂ ನಮ್ಮವರು ಎಂಬ ಅಭಿಮಾನದಿಂದ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವಿದ್ಯಾಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ, ನಿಮಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ನೆರೆದ ಸರ್ವರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಉಪಕಾರ ಸ್ಮರಣೆಯನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಪೂಜ್ಯರನ್ನು, ಅತಿಥಿ ಗಣ್ಯರನ್ನು, ಎಲ್ಲ ಸಿಬ್ಬಂದಿಗಳನ್ನು ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸಿದಂತಹ ಸಂತ ಅರ್ಸುಲಾ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಲವಿನಾ ಪಿಂಟೋ ಮೇಡಮ್, ತಮಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕವಿ ಲೇಖಕ ಬಂಕಿಂ ಚಂದ್ರ ಚಟರ್ಜಿಯರು ರಚಿಸಿದ ವಂದೇ ಮಾತರಂ ಅಂದು ರಾಷ್ಟ್ರದ ಜನತೆಯನ್ನು ಬಡಿದೆಚ್ಚರಿಸಿದ ಪ್ರೀತಿಯ ಕ್ರಾಂತಿಕಾರಿ ಗೀತೆಗಳು. ಇಂದು ಮತ್ತೊಮ್ಮೆ ರೊಸಾರಿಯೋ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲಾ ಶಿಕ್ಷಕಿಯರಿಂದ ವಂದೇ ಮಾತರಂ. ಈ ವಂದೇ ಮಾತರಂ ಎಂದರೆ ತಾಯಿಗೆ ನಮಸ್ಕರಿಸುತ್ತೇನೆ. ಮತ್ತೊಮ್ಮೆ ಭಾರತ ಮಾತಾ ತಾಯಿಗೆ ನಮಸ್ಕರಿಸುವಂತಹ ಈ ಪುಣ್ಯ ಕಾರ್ಯದಲ್ಲಿ ಜೊತೆಯಾಗಲಿದ್ದಾರೆ ರೊಸಾರಿಯೋ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರು. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತಾ ಧ್ರುಮದಳ ಶೋಭಿನೀ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾ ವರದಾ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.
ಒಂದೇ ಮಾತರಂ ಗೀತೆಯ ಮೂಲಕ ನಮ್ಮೆಲ್ಲರಿಗೂ ಕೂಡ ರಾಷ್ಟ್ರಭಕ್ತಿಯ ಕ್ರಾಂತಿ ಗೀತೆಯನ್ನು ಮತ್ತೊಮ್ಮೆ ಮೊಳಗಿಸಿದಂತಹ ರೊಸಾರಿಯೋ ಸಮೂಹ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕಿಯರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತಾ ತತ್ವದಡಿಯಲ್ಲಿ ಇಂದು ಭಾರತ ಸಾಗ್ತಾ ಇದೆ. ಆತ್ಮನಿರ್ಭರ ಸದೃಢ ಮನಸ್ಸುಗಳು ಭಾರತ ದೇಶವನ್ನು ಐಕ್ಯ ಮಂತ್ರದಿಂದಲೇ ಒಂದುಗೂಡಿಸಬೇಕು. ಸರ್ವ ಸಮಾನತೆಯ ದೇಶವನ್ನು ಮತ್ತೊಮ್ಮೆ ಕಟ್ಟಬಯಸುವಂಥ ನಿಟ್ಟಿನಲ್ಲಿ ಅಮೃತ ಮಹೋತ್ಸವ ಮುಂದೆ 100 ವರ್ಷಗಳ ಇತಿಹಾಸದಲ್ಲಿ ಪುಟ ಸೇರಲಿ ಅಂತ ಆಶಿಸುತ್ತಾ, ನಮ್ಮೆಲ್ಲ ಭಾರತೀಯ ಬಂಧುಗಳಿಗೆ ಈ ಕಾರ್ಯಕ್ರಮವನ್ನು ಆಗಮಿಸಿಕೊಂಡಿರುವಂತಹ ಪರಮ ಪೂಜ್ಯ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ ಸಲ್ದಾನ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಅಮೃತ ಕ್ಷಣದಲ್ಲಿ ಇಡುವಂತೆ ಮಾಡಿದ್ದಾರೆ. ಪೂಜ್ಯರೇ, ತಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಎಲ್ಲ ಕಾರ್ಯಕ್ರಮವನ್ನು ಸಹಕಾರ ನೀಡಿದಂತಹ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿಕೊಂಡು, ನನ್ನ ದೇಶದಲ್ಲಿ ಹುಟ್ಟಿರುವುದೇ ನನ್ನ ಹೆಮ್ಮೆ, ಅಭಿಮಾನ ಎನ್ನುವಂತಹ ಮನಸ್ಸು ನಮ್ಮಲ್ಲಿರಲಿ. ನಾನು ಹುಟ್ಟುವಾಗಲೂ ಕೂಡ ಭಾರತೀಯ, ಸಾಯುವಾಗ ಕೂಡ ನಾನು ಭಾರತೀಯನಾಗಿ ಸಾಯುವೆ ಎನ್ನುವಂತಹ ಧ್ಯೇಯ ನಮ್ಮದಾಗಿರಲಿ. ಎಲ್ಲರೂ ಕೂಡ ಮತ್ತೊಮ್ಮೆ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ 3 ಶಾಲಾ ಮುಖ್ಯಸ್ಥರು ದಯಮಾಡಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಅಲೋಷಿಯಸ್ ಡಿಸೋಜರವರ ಕೊಠಡಿಗೆ ದಯಮಾಡಿ ಆಗಮಿಸಬೇಕಾಗಿ ತಮ್ಮಲ್ಲಿ